ಚಲಾಂದು ಮಲ್ಪುನ ಇಂಚನೇಂದು ಮಲ್ಪುನ ಇಕ್ಕಿಂತ ಎಂಕ್ಲೇ ಬಡ್ಚಿ ಎಂಕಲು ಮಾಯದ ವಲಸರಿ ಯಾಪಲ ಪಾಪ. ನೇಮ ಆಗುವ ಗದ್ದೆಯಲ್ಲಿ ಕಸಕಡ್ಡಿ ತ್ಯಾಜ್ಯ ರಾಶಿ ಕಂಡು ಕುಪಿತಗೊಂಡ ವೈದ್ಯನಾಥ ದೈವ ಕಸ ತೆಗೆದು ಶುಚಿಗೊಳಿಸದಿದ್ದಲ್ಲಿ ವಲಸರಿ ಹೊರಡುವುದಿಲ್ಲವೆಂದು ಕೆಂಡಾಮಂಡಲವಾದ ಘಟನೆ ಮಂಗಳೂರಿನ ಹೊರವಲಯದ ಕನೀರು ತೋಟದಲ್ಲಿ ನಡೆದಿದೆ. ತೊಕ್ಕೊಟ್ಟು ಕುಂಪಲ ಬಳಿಯ ಕನೀರು ತೋಟದಲ್ಲಿ ಮಲಯಾಳ ಚಾಮುಂಡಿ ದೈವದ ಕಟ್ಟೆ ಜಾತ್ರೆ ಬುಧವಾರ ನಡೆದಿತ್ತು. ರಾತ್ರಿ ಇಲ್ಲಿ ವೈದ್ಯನಾಥ ದೈವದ ನೇಮ ಹಾಗೂ ವಲಸರಿ ಸೇವೆ ಇತ್ತು. ಆವೇಶವಾಗಿ ಅಣಿಯೇರಿ ನೇಮ ನಡೆದು ಇನ್ನೇನು ವಲಸರಿ ಹೊರಡಬೇಕು ಎನ್ನುವಾಗ ವೈದ್ಯನಾಥ ದೈವವು ಆಡಳಿತ ಮಂಡಳಿಯ ಮೇಲೆ ಕೆಂಡಾಮಂಡಲವಾಗಿದೆ. ನೇಮ ನಡೆಯುವ ಗದ್ದೆಯಲ್ಲಿ ತ್ಯಾಜ್ಯದ ರಾಶಿಯೇ ಇದಕ್ಕೆ ಕಾರಣ. ಇದೇನು ವಲಸರಿ ಗದ್ದೆಯೋ ಸಂತೆ ಗದ್ದೆಯೋ, ನಾನು ಎಂಜಲು ತುಳಿದು ಹೋಗಬೇಕೆ? ತ್ಯಾಜ್ಯ ತೆಗೆಯದೆ ದೀಪದ ದಳಿಯಲ್ಲಿ ಇರುವ ಸಂತೆ ತೆಗೆಯದೆ ವಲಸರಿ ಇಳಿಯುವುದಿಲ್ಲ ಎಂದು ವೈದ್ಯನಾಥ ದೈವ ಕೋಪಾವೇಶದಲ್ಲಿ ನುಡಿದಿದೆ. ಈ ಕುರಿತಾದ ವಿಡಿಯೋ ಸಾಕಷ್ಟು ವೈರಲ್ ಆಗಿದೆ. ಯಾನು ಎಚ್ಚರಿಕೆ ಕೊರಡ ಐನ ಧರ್ಮ ಎಲ್ಲದ ದಿನ ಯಾನು ಎಚ್ಚರಿಕೆ ಕೊಡ್ತೀನಿ ನಾನು ದೈವಾಂತ ನುಡಿ